ಬಂಧುಗಳೇ ನಮಸ್ಕಾರ. ಇವತ್ತು ಸುಭಾಷಿತ ಮನೋಜಯಕ್ಕೆ ಆತ್ಮಜಯಕ್ಕೆ ನಾನು ಭಗವದ್ಗೀತೆಯ ಒಂದು ಅದ್ಭುತವಾದ ಸುಭಾಷಿತ ತಗೊಂಡು ಬಂದಿದ್ದೇನೆ. ಅದಾದ ಮೇಲೆ ಇವತ್ತು ಹೀರೆಕಾಯಿ ಕೋಶಾತಕಿ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಅದ್ಭುತವಾದ ಔಷಧಿ, ಅದರದ ಬಗ್ಗೆ ಒಳ್ಳೆ ಚರ್ಚೆ ಮಾಡೋಣ. ಆಯುರ್ವೇದ ಏನು ಹೇಳೋದು. ಮತ್ತು ಮತ್ಸ್ಯಾಸನ, ಕುತ್ತಿಗೆ ಗಟ್ಟಿ ಮಾಡೋದಕ್ಕೋಸ್ಕರ ಒಂದು ಒಳ್ಳೆಯ ಆಸನ. ಅದಾದಮೇಲೆ ಈ ಶನಿವಾರ ಕೃಕಚ ಯೋಗ, ನಾವು ಏನು ಮಾಡಬಹುದು, ಏನು ಮಾಡಬಾರದು. ಪ್ರಾರಂಭ ಮಾಡ್ತೇನೆ. ಭಗವದ್ಗೀತೆಯಾದ 5ನೇ ಅಧ್ಯಾಯದ 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ಮಿವಾಂಭಸ. ಪದ್ಮಪತ್ರ ಇವ ಅಂಭಸ. ನೋಡಿ, ನಮ್ಮ ಭಗವದ್ಗೀತೆಯ ಗಮ್ಮತ್ ಹೇಳಿದರೆ ಒಳ್ಳೆ ಮಾತು, ಜೀವನವನ್ನು ಅದ್ಭುತವಾದ ದೃಷ್ಟಿಕೋನ, ಒಂದು ಆ್ಯಂಗಲ್ ಕೊಡುವಂಥದ್ದು ವಿಷಯ. ಅದರ ಜೊತೆಗೆ ಅದ್ಭುತವಾದ ಸಾಹಿತ್ಯ. ಇಲ್ಲಿ ಕಮಲದ ಎಲೆದ ಒಂದು ವಿಶೇಷತೆ ಹೇಳಿದರೆ, ಅದರದ ಮೇಲೆ ನೀರು ಬಿದ್ದರೆ ನೀರದ ಬಿಂದು ಆ ಕಮಲದ ಪತ್ರ ಮೇಲೆ ಇರ್ತದೆ. ಆದರೆ ಯಾವಾಗಲೂ ಬೇಕಿದ್ರೆ ರೋಲ್ ಔಟ್ ಆಗ್ಬೋದು, ಅಂಟುಕೊಳ್ಳೋದಿಲ್ಲ. ಅದೇ ಥರ ನಾವು ಸಹ ಈ ಜಗತ್ತದಲ್ಲಿ ಇರಬೇಕಂತೆ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳೋದು. ಪಾಪ ಯಾವಾಗ ಆಗೋದು, ಈ ಜಗತ್ತಲ್ಲಿ ಇರುವಾಗ ಕೆಲವರು ನೋಡಿ, ಫಾರ್ ಉದಾಹರಣೆಗೆ ಸಿಟ್ಟು ಬಂದರೆ ಸಿಟ್ಟಿನಿಂದ ಕೂಡಲೇ ಹೊರಗೆ ಬರೋದು ಉಂಟಲ್ಲ, ಅದು ಪದ್ಮಪತ್ರ ಇವಾಂಬಸ. ಯಾವುದೋ ಒಂದು ವಿಷಯದಲ್ಲಿ ಲಿಪ್ಯತೆ ಆದರೆ ಅಂಟುಕೊಳ್ಳಬಾರದು. ಹೇಗೆ? ಇದಕ್ಕೆ ಏನು? ಸಂಘಂ ತ್ಯಕ್ತ್ವ ಕರೋತಿಯ. ಸಂಘ, ತುಂಬ ಅಟ್ಯಾಚ್ಮೆಂಟ್ ಹೇಳಬಾರದು. ಅದು ಹೇಗೆ ಮಾಡಬಹುದು? ನಮ್ಮ ಏನು ಕರ್ಮ ಇದೆ ಅದನ್ನು ನಾವು ಬ್ರಹ್ಮ ದೇವರಿಗೆ ಅರ್ಪಿಸಬೇಕು. ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಜನರಿಗೂ, ಜನರೂಪದ ಜನತಾ ಜನಾರ್ದನ್ ಜನರಿಗೂ ಒಳ್ಳೆ ಆಗಲಿಕ್ಕೋಸ್ಕರ. ಈಗ ಆ ಉದ್ದೇಶದಿಂದ ಮಾಡಿದರೆ, ಈ ಉದ್ದೇಶದಿಂದ ಮಾಡಿದರೆ ಮನಸ್ಸಕ್ಕೆ ನೆಮ್ಮದಿ ಸಿಗ್ತದೆ. ಈ ನರಕ ಮತ್ತು ಸ್ವರ್ಗ ಒಂದು ಅನುಭೂತಿಯದ ವಿಷಯ. ತುಂಬ ಲಿಪ್ಯತೆ ಆದರೆ ತುಂಬ ಅಂಟುಕೊಂಡ್ರೆ, ನಾವು ನೋವು ಆದರೆ ಆವಾಗ ಯಾವ ಥರದ ನೋವುದ ಭಾವನೆ ಬರ್ತದೆ, ಅದೇ ನರಕದ ಅನುಭವ. ಈಗ ಇವತ್ತದ ಆಯುರ್ವೇದದ ಮಾತು, ಫುಡ್ ಈಸ್ ಮೆಡಿಸಿನ್, ಊಟವೇ ಮದ್ದು, ಇದು ಆಯುರ್ವೇದದಲ್ಲಿ ಮಾತ್ರ ಹೇಳಿದ್ದಾರೆ. ನಾನಿವತ್ತು ನಿಮ್ಮ ಎದುರಿಗೆ ಫುಡ್ನಲ್ಲಿಯೇ ನಮ್ಮ ಕೋಶಾತಕಿ ಅಂತ ಒಂದು ಅದ್ಭುತವಾದ ಒಂದು ವೆಜಿಟೇಬಲ್, ನಾವು ತರಕಾರಿ ಯಾವಾಗಲೂ ತಿಂತೇವೆ. ನಾವು ಹೇಳೋದು ಹೀರೆಕಾಯಿ ಅಂತಹ ಇದು ಒಂದು ತರಕಾರಿ ಮಾತ್ರ ಅಲ್ಲ, ಇದು ಔಷಧಿ. ನಿಜವಾಗಿ ಮಕ್ಕಳಿಗೆ, ಜನರಿಗೆ ಗೊತ್ತೇ ಇಲ್ಲ ಇದು ಔಷಧಿ. ಗೊತ್ತಿದ್ರೆ ಎಲ್ಲರೂ ರುಚಿಯಿಂದ ತಿನ್ಬೋದು. ಒಂದು ರುಚಿ ಇದೆ, ಲಘು ಸ್ತಿಕ್ತ, ತುಂಬ ಲಘು ಇದೆ, ಬಹಳ ಸುಲಭದಿಂದ ಜೀರ್ಣ ಆಗೋದು. ಅಂದರೆ ಸ್ವಲ್ಪ ಕಹಿ ಸಹ ನಮಗೆ ರುಚಿ ಅನುಭವಿಸಬೇಕು, ಎಂಜಾಯ್ ಮಾಡಬೇಕು ನಾವು ಕಹಿಯನ್ನು ಸಹ. ಒಳಗೆ ಏನು ಮ್ಯೂಕಸ್ ಇದೆ ಆಮಾಶಯದಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಡೋದು. ಮತ್ತು ಆಮಾಶಯ ಶೋಧನೆ, ಹೊಟ್ಟೆ ಒಳಗೆ ಏನು ಸಹ ಟಾಕ್ಸಿನ್ಸ್ ಇದ್ದರೆ ಬಂಧುಗಳೇ ಕ್ಲೀನ್ ಆಗ್ತದೆ. ಮತ್ತು ಅಷ್ಟೇ ಮಾತ್ರ ಅಲ್ಲ, ಶೋಫ ಪಾಂಡು ಉದರ ಪ್ಲೀಹ. ನೋಡಿ, ಶೋಫ, ಕೆಲವರಿಗೆ ಬಾಡಿಯಲ್ಲಿ ನೀರು ತುಂಬುತ್ತದೆ, ತುಂಬ ಬಾಪಾಗ್ತದೆ. ಕೆಲವರು ಬೆಳಿಗ್ಗೆ ಇದ್ದ ತಕ್ಷಣ ಅವರಿಗೆ ಸ್ವೆಲ್ಲಿಂಗ್ ಇರ್ತದೆ ಮುಖದ ಮೇಲೆ. ಅಂಥದ್ದ ಪರಿಸ್ಥಿತಿಯಲ್ಲಿ ಇದು ಅದ್ಭುತವಾದ ಔಷಧಿ ಹೀರೆಕಾಯಿ. ಶೋಫ ಪಾಂಡು ಅಂತ ಹೇಳಿದರೆ ಎನೀಮಿಯಾ ಅಂತ ಹೇಳಬಹುದು. ಅಂತಹ ಸಿಂಪ್ಟಮ್ಸ್ ಜೊತೆಗೆ ಯಾವಾಗಲೂ ರಕ್ತಾಂಶ ಕಡಿಮೆ ಆದರೆ ಇದು ನಮ್ಮ ಹೀರೆಕಾಯಿಗಿಂತ ಒಳ್ಳೆ ಔಷಧಿಯೇ ಯಾವುದೂ ಇಲ್ಲ. ಒಂದು. ಇನ್ನೊಂದು ಉದರ, ಹೊಟ್ಟೆಯಲ್ಲಿ ಯಾವ ಥರದ ಭಾರದಾಗೆ ಫೀಲಿಂಗ್ ಇದ್ದರೆ ಆವಾಗ ಸಹ ಒಳ್ಳೆಯದು. ಪ್ಲೀಹ ಆದರೆ ಸ್ಪ್ಲೀನ್, ನೋಡಿ ಮಲೇರಿಯಾದಲ್ಲಿ ಎಲ್ಲ ಸ್ಪ್ಲೀನೋಮೆಗಲಿ ಆಗ್ತದೆ. ಸ್ಪ್ಲೀನ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಬ್ಲಡ್ ಕ್ಲಿನ್ಸಿಂಗಲ್ಲಿ ಆಗೋದು. ನಮ್ಮ ಹೀರೆಕಾಯಿ ಅದಕ್ಕೆ ಒಂದು ಅದ್ಭುತವಾದ ಔಷಧಿ. ಇನ್ನೊಂದು ಕುಷ್ಠ, ಚರ್ಮ ಕಾಯಿಲೆ, ಯಾರಿಗೂ ಯಾವುದು ಚರ್ಮ ಕಾಯಿಲೆ ಇದ್ದರೆ ನಿತ್ಯ ಹೀರೆಕಾಯಿಯದ ಸೇವನೆ ಮಾಡಿ. ಅರ್ಷ, ಪೈಲ್ಸ್ ಪ್ರಾಬ್ಲಮ್, ಪೈಲ್ಸ್ಗೆ ಹೋಗಿ ನೀವು ಡಾಕ್ಟರ್ಗಳ ಹತ್ರ ಮಾತ್ರೆ ತಿಂತೀವಿ, ಮಾತ್ರೆ ಬೇಡ. ಹೀರೆಕಾಯಿ ಪ್ರತಿದಿನ ನೀವು ಸೇವನೆ ಮಾಡಿದರೆ
1 ವರ್ಷ ಸಾಕು. ನೀವು ನೋಡ್ತೀರಿ ಇದು ಯಾವ ಥರದ ಪ್ರಾಬ್ಲಮ್ ಇರೋದಿಲ್ಲ, 3 ತಿಂಗಳು ಸಾಕು. ನಾನು 1 ವರ್ಷ ಯಾಕೆ ಹೇಳೋದು, ಯಾಕೆಂದರೆ ಕ್ರಮೇಣ ರಿಸಲ್ಟ್ ಸಿಗ್ತದೆ. ಅದರ ರಿಸಲ್ಟ್ ನಿಶ್ಚಿತವಾಗಿ ಸಿಗ್ತದೆ. ನೀವು ಪಲ್ಯ ಮಾಡ್ಬೋದು, ಪದಾರ್ಥ ಮಾಡ್ಬೋದು, ನೀವು ಹಾಗೆಯೇ ಹೀರೆಕಾಯ್ದು ಜ್ಯೂಸ್ ಸಹ ಕುಡಿಬಹುದು. ಇವತ್ತು ಇಲ್ಲಿಗೆ ನಮ್ಮದು ಆಯುರ್ವೇದದ ತರಕಾರಿಯದ ಔಷಧೀಯ ವರ್ಣನ ನಾನು ನಿಮಗೆ ಕೊಟ್ಟಿದ್ದೇನೆ. ಈಗ ಯೋಗದ ಜಯ, ಯೋಗದಿಂದ ನೀವು ಹೇಗೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಗೆಲ್ಲಿಸಬಹುದು, ಅದಕ್ಕೋಸ್ಕರ ಇವತ್ತು ಮತ್ಸ್ಯಾಸನ ಬಗ್ಗೆ ಹೇಳ್ತೇನೆ. ಮತ್ಸ್ಯಾಸನ ನಿಜವಾಗಿ ನಮ್ಮ ಕುತ್ತಿಗೆಗೆ ಒಂದು ಅದ್ಭುತವಾದ ಆಸನ. ನೆಕ್ ಮಸಲ್ಸ್ ಹಿಂದೆ ಮತ್ತು ಮುಂದೆ 2 ಕಡೆ ನಮ್ಮ ಕುತ್ತಿಗೆದ ಮಸಲ್ಸ್ಗೋಸ್ಕರ ಇದು ಒಂದು ಅದ್ಭುತವಾದ ಆಸನ. ಮತ್ತು ಈ ಸ್ಟ್ರೆಚ್ ಮತ್ತು ಸ್ಟ್ರೆಂತ್ ಕುತ್ತಿಗೆ ಮಸಲ್ಸ್ಗೆ ಸಿಕ್ಕಿದ್ರೆ ಹಾರ್ಟಿಂದ ಹೋಗಿದ್ದ ಬ್ಲಡ್ ಬ್ರೈನಿಗೆ ಎಲ್ಲ ಒಳ್ಳೆ ಆಗ್ತದೆ. ತುಂಬ ಜನರಿಗೆ ಸರ್ವೈಕಲ್ ಪ್ರಾಬ್ಲಮ್ ಇರ್ತದೆ, ತುಂಬ ಜನರಿಗೆ ಗಿಡಿನೆಸ್ ಬರ್ತದೆ, ಅವರಿಗೆ ಮತ್ಸ್ಯಾಸನ ತುಂಬ ಒಳ್ಳೆಯದು. ಮತ್ತು ಯಾರು ಮಾಡ್ಬೋದು, ಇದರಲ್ಲಿ ಯಾವ ಥರದ ಸೈಡ್ ಇಫೆಕ್ಟೇ ಇಲ್ಲ. ಇವತ್ತು ಈ ಶನಿವಾರ ಶುಭ ಕಾರ್ಯಗಳು, ನಿಮ್ಮ ಮನೆಯದ ಕಾರ್ಯಗಳಕ್ಕೋಸ್ಕರ ಒಳ್ಳೆ ಇದೆಯಾ ಇಲ್ವಾ? ಈ ಶನಿವಾರ ಚಂದ್ರ ಷಷ್ಠಿಯ ಚಂದ್ರ, 6ನೇ ದಿನದ ಚಂದ್ರ. ಇದು ಉತ್ತರ ಭಾದ್ರ ನಕ್ಷತ್ರ. ಅಂದರೆ ನಕ್ಷತ್ರ ಅಂದರೆ ಸುಮಾರು ಸ್ಟಾರ್ಸ್ ಗ್ರೂಪ್ ಬಂಧುಗಳೇ. ಈ ಉತ್ತರ ಭಾದ್ರ ನಕ್ಷತ್ರಿಗೆ ಆಲ್ಫಾ ಆಂಡ್ರೋಮೇಡಾ ಅಂತ ವೈಜ್ಞಾನಿಕ ವರ್ಲ್ಡಲ್ಲಿ ಹೆಸರು ಉಂಟು. ಈ ಉತ್ತರ ಭಾದ್ರ ನಕ್ಷತ್ರದ ಜೊತೆಗೆ ಷಷ್ಠಿಯದ ಚಂದ್ರ ಶನಿವಾರ ಬಂದರೆ ಕೃಕಚ ಯೋಗ ಅಂತ ಮುಹೂರ್ತ ಚಿಂತಾಮಣಿಯಲ್ಲಿ ಹೇಳಿದ್ದಾರೆ. ನಾನು ಮತ್ತೆ ತುಂಬ ಕೃಕಚ ಯೋಗದ ಬಗ್ಗೆ ಹುಡುಕ್ಲಿಕ್ಕೆ ಹೋಗುವಾಗ ಭಾಳ ಫಸ್ಟ್ ಟೈಮ್ ನಾವು ಸಹ ಅದನ್ನು ಕೇಳುವಾಗ ನಮಗೆ ಸಹ ಆಶ್ಚರ್ಯ ಆಯಿತು. ಕೃಕಚ ಶಬ್ದ ಆದರೆ ಯಾವುದು ಒಂದು ಬ್ರೇಕಿಂಗ್, ತುಂಡಾಗೋದು. ಈ ಕೆಲಸ, ಬ್ರೇಕಿಂಗದ ಕೆಲಸ ಬಹಳ ಒಳ್ಳೆ ಕೆಲಸ. ಆದರೆ ನಿಮ್ಮ ದೇಹದಿಂದ ಕೆಟ್ಟಂಶವನ್ನು ತೆಗಿಲಿಕ್ಕೆ ಮದುವೆ ಕೆಲಸ ಇದ್ದರೆ ಮಾಡಬಾರದು. ಯಾವುದೋ ಒಂದು ಶುಭ ಕಾರ್ಯ ನೀವು ಇವತ್ತು ಮಾಡಿದರೆ ಪುನಃ ರೀಸ್ಟಾರ್ಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ನೀವು ಶುಭ ಕಾರ್ಯಗಳು ಯಾವುದು ನೀವು ಚಿರಕಾಲವರೆಗೆ ಮಾಡಲಿಕ್ಕೆ ನಿಮಗೆ ಮನಸ್ಸಿದೆ, ಪುನಃ ರೀಸ್ಟಾರ್ಟ್ ಮಾಡೋದು ಮನಸ್ಸಿಲ್ಲ, ಮಾಡಬೇಡಿ. ಆದರೆ ದೇಹದಿಂದ ಕೆಟ್ಟಂಶವನ್ನು ತೆಗಿಲಿಕ್ಕೆ, ಸರ್ಜರಿಗೆ, ಪಂಚಕರ್ಮ ಚಿಕಿತ್ಸೆಗೆ ಅಂಥದ್ದು ಯಾವುದೋ ಒಂದು ನಿಮ್ಮ ಕೆಟ್ಟವನ್ನು ಒಳ್ಳೆಯಿಂದ ದೂರ ಮಾಡಲಿಕ್ಕೆ ಮನಸ್ಸಿದ್ರೆ ಕೃಕಚ ಯೋಗ ತುಂಬ ಒಳ್ಳೆಯದು. ಶುಭವಾಗಲಿ. ಶನಿವಾರ ದಿವಸ ನಿಮ್ಮದು ಈ ಜ್ಯೋತಿಷ್ಯದ ಅನುಭವವನ್ನು ನೀವು ಉಪಯೋಗಿಸಿ ಪದ್ಮಪತ್ರ ಮಿವಾಂಭಸ, ಪದ್ಮಪತ್ರದ ಹಾಗೆ ಇರಿ. ಶುಭ ಮಂಗಲ.